ದೇಶದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮ ಶತಾಬ್ದಿಯ ಅಂಗವಾಗಿ ಬಿಜೆಪಿಯಿಂದ 1 ವರ್ಷಗಳ ಕಾಲ ನಿರಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅಂದು ವಾಜಪೇಯಿಯವರು ಪುತ್ತೂರಿನಲ್ಲಿ ಹಲವು ಮನೆಗಳಿಗೆ ಭೇಟಿ ನೀಡಿದ ಮತ್ತು ವಾಜಪೇಯಿಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ಮನೆಗೆ ತೆರಳಿ ಮನೆ ಮಂದಿಯನ್ನು ಸನ್ಮಾನಿಸುವ ವಿಶೇಷ ಕಾರ್ಯಕ್ರಮವು ನಡೆಯುತ್ತಿದೆ. ಪುತ್ತೂರಿನಲ್ಲಿ ನಡೆದ ವಾಜಪೇಯಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾ ಎಂ.ಕೆ. ಪ್ರಸಾದ್ ಅವರನ್ನ ಅವರ ನಿವಾಸದಲ್ಲಿ ಬಿಜೆಪಿ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಡಾ ಎಂ.ಕೆ. ಪ್ರಸಾದ್ ಅವರು ಮಾತನಾಡಿ, ವಾಜಪೇಯಿಯವರ ಪುತ್ತೂರಿನಲ್ಲಿ ಕಾರ್ಯಕ್ರಮಕ್ಕೆ ನಾನೇ ಅಧ್ಯಕ್ಷನಾಗಿದ್ದೆ. ಅವರಿಗೆ ನೀಡಿದ ನಿಧಿ ಸಮರ್ಪಣೆಯ ಹಣವನ್ನು ಪುನಃ ಪಕ್ಷದ ಖರ್ಚಿಗೆಂದು ಹಿಂದಿರುಗಿಸಿದ್ರು. ಅದು ಅವರ ದೊಡ್ಡ ಗುಣ. ಕಾರ್ಯಕ್ರಮ ಮುಗಿದ ಬಳಿಕ ಅವರೊಂದಿಗೆ ಸುಳ್ಯದ ತನಕ ಕಾರಿನಲ್ಲಿ ಹೋಗಿದ್ದೆ ಎಂದ ಅವರು ಹಿಂದಿನ ನೆನಪನ್ನ ಮಾಡಿದ್ರು. ನಾನು ಹೇಳೋದಿಷ್ಟೇ, ಅವಾಗ ಬಿಜೆಪಿ ಯಾವ ಹಂತದಲ್ಲಿತ್ತಂದರೆ ಭಯಂಕರ. ಈಗಿನ ಪರಿಸ್ಥಿತಿ ಏನು ಉಂಟು ಹಾಗೇ ಇತ್ತು. ಆದರೆ ಅವತ್ತಿನ ಛಲದಿಂದ ಗೆದ್ದು ನಾವು ಗೆದ್ದೆವು. ಡಿ ವಿ ಅವರು ಗೆದ್ದರು, 400 ಓಟ್ ಆದರೂ ಸರಿ ಅದು ಗೆದ್ದರು. ಮತ್ತು ಅವಾಗ ದೈವ ಬಲ ಇದ್ದಿದ್ದರಿಂದ ನಾವು ಗೆದ್ದೆವು. ಯಾಕಂತ ಹೇಳಿದರೆ ಆ ಜಯಂತ್ರೆಯನ್ನು ಆ ಹುಡುಗ ಕ್ರಿಶ್ಚಿಯನ್ ಹುಡುಗ ಸುನೀಲ್ ಅವ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರೂ ಕೂಡ ನಡುವಿಗೆ ಹೋಗಿ ಅವನ ಮಂಡೆ ಗುಂಡಿಟ್ಟು ಕೊಂದ. ಅದೊಂದು ಭಾರಿ ಆಶ್ಚರ್ಯದ ವಿಷಯ. ಅಷ್ಟು ಜನ ಇರುವಾಗ ಹೇಗೆ ಕೊಂದ ಅಂತೇಳಿ ಆಗೆಲ್ಲ ಓಡಿದ್ರಂತೆ. ಕಾಂಗ್ರೆಸ್ನಲ್ಲಿ ಇದ್ದವರೆಲ್ಲ ಓಡಿದ್ರಂತೆ, ಯಾರೂ ನಿಲ್ಲಿಲ್ಲ, ನಮಗೆ ಹೊಡಿತಾರೆ. ಬಿಜೆಪಿ ಜಿಲ್ಲಾ ಪ್ರಮುಖರಾಗಿರುವ ಚಂದ್ರಶೇಖರ್ ರಾವ್ ಬಪ್ಪಳಿಗೆಯವರು ಮಾತನಾಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಪ್ರಚಾರಕರಾಗಿ ಬಳಿಕ 1951ರಲ್ಲಿ ಜನಸಂಘದ ಕಾರ್ಯಕರ್ತರಾಗಿ ಕೊನೆಗೆ ಅವರು ಬಿಜೆಪಿಯ ನಾಯಕರಾಗಿದ್ದ ಸಂದರ್ಭದಲ್ಲಿ ಅವರು ಇಡೀ ದೇಶದಲ್ಲಿ ಪ್ರವಾಸ ಮಾಡಿದ್ರು. ಈ ಸಂದರ್ಭ ಪುತ್ತೂರಿಗೆ ಅವರು 3 ಬಾರಿ ಬಂದಿದ್ದಾರೆ. ಅವರೋರ್ವ ಅಜಾತ ಶತ್ರು ಎಂದರು. 91ರಲ್ಲಿ ಪುತ್ತೂರಿಗೆ ಬಂದಾಗ ಅವರು ಯಾರ ಮನೆಗೆ ಹೋಗ್ಲಿಲ್ಲ. ರಾಮ ಹೋಟ್ಲಿಂದ ನೇರ ಹೋಗಿ ಅವರು ಸುಳ್ಯಕ್ಕೆ ಹೋದ್ರು. 96ರಲ್ಲಿ ಬಂದಾಗ ಅಲ್ಲಿದ್ದು ಕಾರ್ಯಕ್ರಮವನ್ನೆಲ್ಲ ಮುಗಿಸ್ಕೊಂಡು ಡಾಕ್ಟರ್ ಗೌರಿ ಪೈ ಅವರ ಮನೆಯಲ್ಲಿ ಊಟದ ವ್ಯವಸ್ಥೆ ಇತ್ತು. ಹಾಗೆ ಗೌರಿ ಪೈ ಅವರ ಮನೆಯಲ್ಲಿ ಅವರಿಗೆ ನಿನ್ನೆ ಸನ್ಮಾನ ಮಾಡೋದಿತ್ತು ಹೇಳಿದ್ರು. ಹಾಗೆ ಅಲ್ಲಿ ಕೊನೆಗೆ ಅವರ ಫ್ಯಾಮಿಲಿ ಹಿರಿಯರಾದಂಥ ವಾಮನ್ ಪೈ ಅವರಿಗೆ ಅಲ್ಲಿ ನಿನ್ನೆ ಸನ್ಮಾನ ಮಾಡಿದ್ದೆವು ನಾವು. ಹಾಗಾಗಿ ಒಟ್ಟು ಇಡೀ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಖಾಲಿ ಪುತ್ತೂರಲ್ಲ, ಪ್ರತಿ ಭಾಗದಲ್ಲಿ ಅವರು ನನ್ನ ಲೆಕ್ಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ತಾಲೂಕುಗಳನ್ನು ಬಿಡಲಿಲ್ಲ. ಅವರು ಎಲ್ಲ ತಾಲೂಕುಗಳು, ಪುತ್ತೂರು ಇರ್ಬೋದು, ಸುಳ್ಯ ಇರ್ಬೋದು, ಮಂಗಳೂರು ಇರ್ಬೋದು, ಮೂಡಬಿದ್ರೆ ಇರ್ಬೋದು, ಪ್ರತಿ ತಾಲೂಕುಗಳಲ್ಲಿ ಇಂಥ ನೆನಪುಗಳುಂಟು. ಈಗ ಇವತ್ತು ಈ ಫೋಟೋ ಈ ವಿಡಿಯೋಗಳೆಲ್ಲ ಇದ್ದಾಗ ಅದೊಂದು ನಮಗೆ ಯಾವಾಗಲೂ ನೆನಪಿನ ಇದು. ಆವತ್ತು ಆ ಫೋಟೋಗಳೆಲ್ಲ ಭಾರಿ ಆಶ್ಚರ್ಯ ಆಯ್ತು. ನಾನು ಈ ಫೋಟೋ ನನಗೆ ಸಿಕ್ಕುವಾಗ ಡಾಕ್ಟರ್ ಶಾಪಲ್ಲಿ ಯಾವಾಗಲೂ ನೋಡ್ತಾ ಇದ್ದೆವು. ನನ್ನ ಫೋಟೋ ನನಗೆ ಸಿಕ್ಕಿರ್ಲಿಲ್ಲ. 91ರಲ್ಲಿ ತೆಗೆದ ಫೋಟೋವನ್ನ ಸ್ಟುಡಿಯೋದವರು 2000 ಸೀರೆ ಕೊಟ್ಟರು. 10 ವರ್ಷ ಆಗಿದೆ ಆ ಫೋಟೋ ನಮಗೆ ಸಿಗಬೇಕಾದ್ರೆ. ಅವ್ರ ಹತ್ರ ಇತ್ತು. ಹಾಗಾಗಿ ಆ ನೆನಪಿನಿಂದಾಗಿ ಇವತ್ತು ಅದನ್ನು ಗುರುತಿಸ್ಲಿಕ್ಕಾಯ್ತು. ಈ ಸಂದರ್ಭದಲ್ಲಿ ಡಾ ಎಂ.ಕೆ. ಪ್ರಸಾದ್ ಅವರ ಮನೆಯಲ್ಲಿ ಅವರ ಪತ್ನಿ ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್, ಪುತ್ರಿ ಅಶ್ವಿನಿ, ಬಿಜೆಪಿ ನಗರ ಮಂಡಲಾಧ್ಯಕ್ಷ ಶಿವಕುಮಾರ್ ಪಿಬಿ, ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಾಬ್ದಿ ಕಾರ್ಯಕ್ರಮದ ಸಂಚಾಲಕ ಯುವರಾಜ್ ಪೆರಿಯತೋಡಿ, ಸಹ ಸಂಚಾಲಕಿ ವಸಂತ ಲಕ್ಷ್ಮಿ, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ತೆಂಕಿಲಾ, ನಾಗೇಶ್ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.